ತುಳುನಾಡ ರಕ್ಷಣಾ ವೇದಿಕೆಯ ದಶ ಸಂಭ್ರಮದ ಅಂಗವಾಗಿ ತೌಳವ ಉಚ್ಚೆಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನಗರದ ಉರ್ವ ಸ್ಟೋರ್ನಲ್ಲಿರುವ ತುಳು ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿಜ್ಞಾಪನಾ ಪತ್ರವನ್ನ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಬಿಡುಗಡೆಗೊಳಿಸಿದ್ರು. ನಂತರ ಮಾತನಾಡಿದ ಸ್ವಾಮೀಜಿಗಳು, ಇಂದಿನ ಯುವ ಪೀಳಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅನಾವಶ್ಯಕವಾಗಿ ಸಮಯ ವ್ಯರ್ಥ ಮಾಡುತ್ತಿರುವುದು ಆತಂಕಕಾರಿ ವಿಷಯ ಅಂತ ಹೇಳಿದ್ರು. ಈ ತುಳುನಾಡ ರಕ್ಷಣಾ ವೇದಿಕೆ ನಂಗೆ ಪಕ್ಕ ಮನಸ್ಸಿಗೆ ಬರ್ತದೆ ಹೋರಾಟದ ಮನೋಭಾವ. ಈತ ನಮ್ಮ ತುಳುಕುಲ ಈ ಹೋರಾಟದ ಮನೋಭಾವದಂತೆ ಅಗತ್ಯತೆ ಉಂಟು ದಾನಿಕೆಲ್ಲ ಸ್ವರ ಕೇಳುತ್ತಿದೆ. ನಮ್ಮ ಮಾತು ಅವಳು ಕಾರ್ಯಕ್ರಮ ಗುರುಪು ನಡೆ ಮುಗಿದು ದುಂಬುದಾದ ಏರ್ಲ ಪಾಕನ್ನು ದುಂಬೊಯ್ದಳದಾಲಚ್ಚಿ ಆಡ ಇತ್ತು ಎಲ್ಲಿ ಒಂಜಿ ಆಸೆ ಪುಟ್ಟುದು ದಾಳು ಇಂಚಿನ ಅಧ್ಯಕ್ಷರು ಮತ್ತು ಉಪನದಲ್ಲಿ ಕೊಂಚೂರು ವೇಗ ಪೂರ್ವಿನ ಒಂದು ವಿಶ್ವಾಸ ಇಂಕಲ ಉಂಟು. ಅವತ್ತನ್ನು ಇಂಚಿನ ಜವಣಿನ ಮಾತ್ರ ಈ ಒಂಜಿ ತುಳುನಾಡ ರಕ್ಷಣಾ ವೇದಿಕೆ ಕಟ್ಟೊಂದು ಹೋರಾಟದ ಮನೋಭಾವಡು ಬಹುಶಃ ಹೋರಾಟದ ಮನೋಭಾವ ಬೋಡು ಐಕೆ ಮಾತ್ರ ತತ್ವ ಚಿಂತನೆಲ್ಲ ಬೋಡು ಇನ್ನು ಮೀರಿದ ಹೋರಾಟದ ಬಲವರ್ತಿಗೆ ಆಯ್ತಾ ಉಳೈಗೆ ನಮ್ಮ ಜೀವ ಒಂದು ಆ ತತ್ವವನ್ನು ಜೀವ ಒಂದು ಬಹುಶಃ ಆ ಹೋರಾಟದ ಮನೋಭಾವ. ಕಾರ್ಯಕ್ರಮದಲ್ಲಿ ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಾದ ಯೋಗೇಶ್ ಶೆಟ್ಟಿ ಜೆಪ್ಪು ಅಧ್ಯಕ್ಷತೆಯನ್ನು ವಹಿಸಿದ್ರು. ಈ ವೇಳೆ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಎಸಿ ಭಂಡಾರಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಪ್ರದೀಪ್ ಕುಮಾರ್ ಕಲ್ಕೂರ, ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಹನೀಫ್, ನಿಟ್ಟೆ ಶಶಿಧರ್ ಶೆಟ್ಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.